ಉಡುಪಿ ನಗರದಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸಿದೆ. ಇದರ ಬಿಸಿ ಸರ್ಕಾರಿ ಶಾಲೆಗೂ ತಟ್ಟಿದೆ. ನಗರದ ಒಳಕಾಡು ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಈ ವರ್ಷ ನೀರಿನ ಕೊರತೆ ಉಂಟಾಗಿದೆ. 1000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿರುವ ಒಳಕಾಡು ಸರ್ಕಾರಿ ಶಾಲೆ ಇಡೀ ಉಡುಪಿಯಲ್ಲಿ ಮಾದರಿ ಶಾಲೆ ಎನಿಸಿಕೊಂಡಿದೆ. ಗುಣಮಟ್ಟದ ಶಿಕ್ಷಣದಲ್ಲಿ ಈ ಶಾಲೆ ಖಾಸಗಿ ಶಾಲೆಯನ್ನ ಮೀರಿಸುತ್ತೆ. ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಶಿಸ್ತು, ಪಠ್ಯೇತರ ಚಟುವಟಿಕೆಗೆ ಒತ್ತು ನೀಡುವ ಮೂಲಕ ಬಹುತೇಕ 100% ಫಲಿತಾಂಶ ಈ ಶಾಲೆಗೆ ಬರುತ್ತೆ. ನಗರಸಭೆ ವ್ಯಾಪ್ತಿಯಲ್ಲಿ ಇರುವ ಈ ಶಾಲೆ ಬಹುತೇಕ ಬಾವಿ ನೀರನ್ನು ಅವಲಂಬಿಸಿದೆ. ಆದರೆ ಮುಂಗಾರು ಪೂರ್ವ ಮಳೆಯ ಅಭಾವದಿಂದಾಗಿ ಬಾವಿ ನೀರು ಬಹುತೇಕ ನೆಲ ಹಿಡಿದಿದೆ. ಮಕ್ಕಳ ಶೌಚ, ಕುಡಿಯಲು ಶುದ್ಧ ನೀರು, ಊಟ ತಿಂಡಿ ಮಾಡಿ ಶುಚಿಗೊಳಿಸುವುದಕ್ಕೆ ಸಾಕಷ್ಟು ನೀರಿನ ಅಗತ್ಯ ಇದೆ. ಆದರೆ ಬೇಸಿಗೆ ಮಳೆ ಬಾರದ ಹಿನ್ನೆಲೆಯಲ್ಲಿ ನೀರಿನ ಕೊರತೆ ಶಾಲಾ ವಿದ್ಯಾರ್ಥಿಗಳಿಗೂ ತಟ್ಟಿದೆ. ಕಳೆದ ವಾರ ಜಿಲ್ಲಾಸ್ಪತ್ರೆಯಲ್ಲೂ ನೀರಿನ ಕೊರತೆ ಉಂಟಾಗಿ ರೋಗಿಗಳಿಗೆ ಸಮಸ್ಯೆ ಉಂಟಾಗಿತ್ತು. ಈಗ ಶಾಲೆಗೂ ಈ ಸಮಸ್ಯೆ ತಟ್ಟಿದ್ದು ದುರಾದೃಷ್ಟಕರ. ಸ್ಥಳೀಯ ಆಡಳಿತ ಮತ್ತು ಶಾಸಕರು ಈ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಬೇಕು ಅಂತ ಹಳೆ ವಿದ್ಯಾರ್ಥಿ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ಅಣ್ಣ ಲೈನ್ ನಿಲ್ಲು